ಇಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕಿದ್ರೆ ಆಟೋ ತಳ್ಳಬೇಕು. ಇದು ಶಿಕ್ಷೆಯಲ್ಲ, ಈ ಮಕ್ಕಳಿಗೆ ಅನಿವಾರ್ಯ. ಬೈಂದೂರಿನ ಗೋಳಿಹೊಳೆ ಗ್ರಾಮದ 4 ಸಾಲು ಜನರ ನಿತ್ಯದ ಗೋಳು. ಮಳೆಯಿಂದಾಗಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ 4 ಸಾಲು ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು, ವಾಹನ ಸಂಚಾರವೂ ದುಸ್ತರ ಎಂಬಂತಾಗಿದೆ. ಶಾಲೆಗೆ ತೆರಳುವ ಮಕ್ಕಳ ಆಟೋ ಒಂದು ಕೆಸರಿನಲ್ಲಿ ಹೂತು ಹೋದರೆ ಮಕ್ಕಳೇ ತಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಮಕ್ಕಳು ಶಾಲೆಗೆ ತಲುಪುವವರೆಗೆ ಪೋಷಕರಿಗೂ ಆತಂಕ ಮನೆ ಮಾಡಿದೆ. ಶಾಸಕರಿಗೆ ದೂರು ನೀಡಿದರೂ ಇದುವರೆಗೆ ರಸ್ತೆಗೆ ಡಾಂಬರು ಭಾಗ್ಯ ಒದಗಿ ಬಂದಿಲ್ಲ. ಕೆಸರುಮಯ ಯೂನಿಫಾರಂ ಧರಿಸಿಯೇ ಶಾಲೆ ಸೇರಬೇಕು. ಇಲ್ಲಿನ 4 ಸಾಲು ಮಾವಿನಕಾಯಿ ರಸ್ತೆಗೆ ಬೇಕಿದೆ ಕಾಯಕಲ್ಪ. 40ಕ್ಕೂ ಅಧಿಕ ಮನೆಗಳಿದ್ದರೂ ಸೂಕ್ತ ರಸ್ತೆಯ ಕೊರತೆ ಇದ್ದು, ಕೂಡಲೇ ಸೂಕ್ತ ರಸ್ತೆಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.